ಅಕ್ರಮವಾಗಿ ಬಂಧಿಸಲಾಗಿದ್ದ ಪಾಪ್ಯುಲರ್ ಫ್ರಂಟ್ ಸಂಘಟನೆಯ ಸ್ಥಳೀಯ ನಾಯಕರನ್ನ ಕೂಡಲೇ ಬಿಡುಗಡೆಗೊಳಿಸಬೇಕೆಂದು ಆಗ್ರಹಿಸಿ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಿದ ನಾಗರಿಕರ ಮೇಲೆ ಲಾಠಿ ಚಾರ್ಜ್ ನಡೆಸಿದ ಉಪ್ಪಿನಂಗಡಿ ಪೊಲೀಸರ ಕೃತ್ಯವನ್ನು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯು ತೀವ್ರವಾಗಿ ಖಂಡಿಸಿದೆ. ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ ಕರ್ನಾಟಕ ರಾಜ್ಯ ಕಾರ್ಯದರ್ಶಿ ಎಕೆ ಅಶ್ರಫ್ ಅವರು, ರಾತ್ರಿ ಕಾರ್ಯಾಚರಣೆ ನಡೆಸಿದ್ದ ಪೊಲೀಸರು 3 ಮಂದಿಯನ್ನ ಅಕ್ರಮವಾಗಿ ಬಂಧಿಸಿದ್ದಾರೆ. ಬಂಧನದ ವೇಳೆ ಯಾವುದೇ ಸೂಚನೆಯನ್ನು ಕೂಡ ಕೊಟ್ಟಿಲ್ಲ. ಯಾವ ಕಾರಣಕ್ಕಾಗಿ ಬಂಧಿಸಲಾಗುತ್ತಿದೆ ಎಂಬ ಮಾಹಿತಿಯೂ ಇಲ್ಲ. ಅಕ್ರಮ ಬಂಧನವನ್ನ ಖಂಡಿಸಿ ಪ್ರತಿಭಟನಾಕಾರರು ಬೆಳಿಗ್ಗೆ ಠಾಣೆ ಮುಂದೆ ಜಮಾಯಿಸಿದಾಗಲಷ್ಟೇ ಸ್ಥಳೀಯ ಪ್ರಕರಣವೊಂದಕ್ಕೆ ಸಂಬಂಧಿಸಿದಂತೆ ವಿಚಾರಣೆಗಾಗಿ ಕರೆತಂದಿದ್ದೇವೆ ಎಂದು ಪೊಲೀಸರು ಸಮಜಾಯಿಷಿಕೆಯನ್ನ ನೀಡಿದ್ದಾರೆ. ಆದರೆ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲು ಪೊಲೀಸರಲ್ಲಿ ಎಳ್ಳಷ್ಟು ಆಧಾರವಿರಲಿಲ್ಲ. ಅಮಾಯಕರನ್ನ ಕೂಡಲೇ ಬಿಡುಗಡೆಗೊಳಿಸಬೇಕೆಂದು ಪ್ರತಿಭಟನಾಕಾರರು ಪಟ್ಟು ಹಿಡಿದ ವೇಳೆ ಪ್ರತಿಭಟನೆ ನಡೆಸಿ ಅಮಾಯಕರ ಮೇಲೆ ದಬ್ಬಾಳಿಕೆಯನ್ನ ನಡೆಸಲಾಗಿದೆ ಎಂದು ಇವರು ದೂರಿದರು. ಯಾವುದೇ ಅಹಿತಕರ ಘಟನೆ ನಡೆದಾಗ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರನ್ನ ಬಂಧಿಸುವುದು ಪೊಲೀಸರ ಕರ್ತವ್ಯ. ಆದರೆ ತಮ್ಮ ವೈಫಲ್ಯವನ್ನ ಮುಚ್ಚಿ ಹಾಕಲು ಮತ್ತು ಯಾರದೋ ರಾಜಕೀಯ ಒತ್ತಡಕ್ಕೆ ಮಣಿದು ಪೊಲೀಸರು ಅಮಾಯಕರನ್ನ ಸುಳ್ಳು ಕೇಸಿನಲ್ಲಿ ಸಿಲುಕಿಸುವ ಪ್ರವೃತ್ತಿ ಆತಂಕಕಾರಿಯಾಗಿದೆ ಎಂದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಅಧ್ಯಕ್ಷ ಇಜಾಜ್ ಅಹಮದ್, ಖಾದರ್ ಕುಳಾಯಿ, ಜಾಬೀರ್ ಅಡಿಯರ್ಕ ಮೊದಲಾದವರಿದ್ದರು. ಉಪ್ಪಿನಂಗಡಿ ವ್ಯಾಪ್ತಿಗೆ ಒಳಪಟ್ಟಂತಹ ಪಾಪ್ಯುಲರ್ ಫ್ರಂಟ್ನ ಸ್ಥಳೀಯ ನಾಯಕರನ್ನ ಪೊಲೀಸರು ಮಾತಾಡಲಿಕ್ಕಿದೆ ಅಂತ ಹೇಳಿಕೊಂಡು ಕರೆಸಿ ಠಾಣೆಯಲ್ಲಿ ಕೂರಿಸುವಂತಹದ್ದು. ತದನಂತರ ಬೆಳಿಗ್ಗೆ ಕೇಳಬೇಕಾದ್ರೆ ಅವರನ್ನು ಬಿಡುಗಡೆ ಮಾಡೋದಿಲ್ಲ, ವಿಚಾರಣೆ ಇದೆ ಎನ್ನುವ ರೀತಿಯಲ್ಲಿ ಹೇಳ್ತಾರೆ. ನಮ್ಮ ಅಲ್ಲಿನ ಸ್ಥಳೀಯ ನಾಯಕರು ಹೋಗಿ ಮಾತುಕತೆ ನಡೆಸಬೇಕಾದ್ರೆ ಅಲ್ಲಿ ಒಂದು ಚೂರಿ ರೀತಿಯಾದಂತಹ ಒಂದೆರಡು ಪ್ರಕರಣಗಳು ನಡೆದಿದೆ. ಸ್ಥಳೀಯವಾಗಿ ನಡೆದಂತಹ ಉಪ್ಪಿನಂಗಡಿ ವ್ಯಾಪ್ತಿಯಲ್ಲಿ ನಡೆದಂತಹ ಪ್ರಕರಣ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಂತಿಂಥ ವ್ಯಕ್ತಿಗಳ ಮೇಲೆ ಆರೋಪ ಇದೆ, ಅವರನ್ನ ಇವರು ಯಾರು ಕರೆದುಕೊಂಡು ಬಂದರೆ ಇವರನ್ನು ಬಿಡ್ತೇವೆ ಎನ್ನುವಂತಹ ಒಂದು ಬಾರ್ಗೇನಿಂಗ್ ಪ್ರಯತ್ನವನ್ನ ಪೊಲೀಸ್ ಇಲಾಖೆ ಮಾಡ್ತಾ ಇರೋದನ್ನ ನಿನ್ನೆ ದಿವಸ ಕಾಣಲಿಕ್ಕೆ ಸಾಧ್ಯ ಆಯಿತು. ಅಂದ್ರೆ ಈ ಒಂದು ಘಟನೆಗೂ ಅಲ್ಲಿ ಬಂಧಿಸಲ್ಪಟ್ಟ ಸ್ಥಳೀಯ ನಾಯಕರಿಗೂ ಯಾವುದೇ ಒಂದು ಸಂಬಂಧ ಇಲ್ಲ ಅನ್ನೋದನ್ನ ಅಲ್ಲಿನ ಪೊಲೀಸ್ ಅಧಿಕಾರಿಗಳೇ ನಮ್ಮದಿಗೆ ಹೇಳಿದ್ದಾರೆ. ಆದ್ರೆ ಆರೋಪಿಗಳು ಸಿಗ್ಲಿಲ್ಲ ಅಂತ ಹೇಳಿಕೊಂಡು ಅದರ ಬದಲಾಗಿ ಇವರನ್ನ ಬಿಡಬೇಕಾದ್ರೆ ಅವರನ್ನ ಕರ್ಕೊಂಡು ಬರಬೇಕು ಎನ್ನುವಂಥದ್ದು ಇದು ಎಲ್ಲಿಯ ನ್ಯಾಯ? ಸಂವಿಧಾನದಲ್ಲಿ ಒಬ್ಬ ನಿರಪರಾಧಿಗೆ 100 ಅಪರಾಧಿಗಳಿಗೆ ಶಿಕ್ಷೆ ಆಗದಿದ್ರು ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರದು ಎನ್ನುವಂತಹ ಒಂದು ಬಹಳ ಮುಖ್ಯವಾದ ಒಂದು ವಿಚಾರ ಇದೆ. ಇಲ್ಲಿ ತಪ್ಪೇ ಮಾಡಲಿಲ್ಲ ಅಂತ ಹೇಳಿಕೊಂಡು ಪೊಲೀಸ್ ಇಲಾಖೆಗೆ ಗೊತ್ತಿದ್ದು ಕೂಡ ಆರೋಪ ಇರುವವರನ್ನ ಕರೆದುಕೊಂಡು ಬರಬೇಕು ಅಂತ ಹೇಳಿದ್ರೆ ನಾವೇನು ಪೊಲೀಸರ? ಇಲ್ಲಿ 144 ಸೆಕ್ಷನ್ ಅನ್ನು ಹಾಕಿದ್ರು, ತರಾತುರಿಯಲ್ಲಿ 144 ಸೆಕ್ಷನ್ ಅನ್ನು ಹಾಕಿದ್ರು. 5-10 ನಿಮಿಷಗಳ ಅವಧಿಯಲ್ಲಿ ಘೋಷಣೆಯನ್ನು ಮಾಡ್ತಾರೆ, ಲಾಠಿ ಚಾರ್ಜ್ ಅನ್ನು ಮಾಡ್ತಾರೆ. ಅಂದ್ರೆ ಒಂದು ಸೆಕ್ಷನ್ ಹಾಕಿದ ಮೇಲೆ ಲಾಠಿ ಚಾರ್ಜ್ ಮಾಡಬೇಕಾದ್ರೆ ಆ ಗುಂಪನ್ನು ಚದುರಿಸಬೇಕಾದ್ರೆ ಅವರನ್ನ ಅರೆಸ್ಟ್ ಮಾಡುವಂತ ಅಥವಾ ಅವರ ಕಾಲುಗಳಿಗೆ ಲಾಠಿಯಿಂದ ಬಡಿದು ಓಡಿಸುವಂತಹ ಒಂದು ಚದುರಿಸುವಂತಹ ಪ್ರಯತ್ನ ಮಾಡಬೇಕು. ಆದರೆ ಪ್ರತಿಭಟನಾ ನಿರತರು ಅಲ್ಲಿ ಕೂತ್ಕೊಂಡಿದ್ದಾರೆ, ಅವರ ತಲೆಗಳನ್ನ ಗುರಿಪಡಿಸಿಕೊಂಡು ಲಾಠಿಯಲ್ಲಿ ಬಡಿತಾ ಇದ್ದಾರೆ. ವಿಡಿಯೋಗಳು ಕಾಣಬಾರದು ಅಂತ ಹೇಳಿಕೊಂಡು ಸ್ಥಳೀಯ ಎಲ್ಲ ಸ್ಟ್ರೀಟ್ ಲೈಟ್ ಗಳನ್ನ ಬಂದ್ ಮಾಡ್ತಾರೆ. ಪೊಲೀಸ್ ಇಲಾಖೆ ಯಾರ ಆದೇಶವನ್ನ ಪಾಲನೆ ಮಾಡ್ತಾ ಇದೆ? ಮೇಲಾಧಿಕಾರಿಗಳು ನೀವು ಲಾಠಿ ಚಾರ್ಜ್ ಮಾಡಿ ಅಂತ ಹೇಳಿಕೊಂಡು ಡಿಸ್ಪಸ್ ಮಾಡೋಕೆ ಹೇಳಿದ್ರೆ ಇವರು ಕೆಲವರನ್ನ ಟಾರ್ಗೆಟ್ ಮಾಡಿ ಅವರ ತಲೆಗಳಿಗೆ ಬಡಿಯುವಂತ ಉದ್ದೇಶ ಏನು? ಇಲ್ಲಿ ಪೊಲೀಸ್ ಇಲಾಖೆಯೊಂದಿಗೆ ನಮಗೆ ಮೂಡುವಂತಹ ಸಂಶಯ ಏನಂತ ಹೇಳಿದ್ರೆ ನಿಮ್ಮ ಬಲ ಪ್ರಯೋಗಗಳೆಲ್ಲವೂ ಕೂಡ ಮುಸ್ಲಿಂ ಯುವಕರ ತಲೆಗಳಿಗೆ ಮಾತ್ರ ಯಾಕೆ ಸೀಮಿತ ಆಗುತ್ತೆ? ಇಲ್ಲಿ ಕೆಲವು ಪೊಲೀಸ್ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಂಘ ಪರಿವಾರದ ಆಜ್ಞೆಯನ್ನ ಪಾಲಿಸ್ತಾ ಇದ್ದಾರೆ. ಡಿವೈಎಸ್ಪಿ ಒಟ್ಟಿಗೆ ಮಾತಾಡಬೇಕಾದ್ರೆ, SP ಒಟ್ಟಿಗೆ ಮಾತಾಡಬೇಕಾದ್ರೆ ಲೋಕಲ್ ಕೆಲವು ಇನ್ಸ್ಪೆಕ್ಟರ್ SIಗಳು ಬಂದು ಅವರನ್ನೇ ಮೀರಿಸುವ ರೀತಿಯಲ್ಲಿ ಗದ್ಗರಿಸುವಂತಹ ಧ್ವನಿಯನ್ನು ಅಡಗಿಸುವಂತಹ ಪ್ರಯತ್ನವನ್ನು ಮಾಡುದು